ಒಟ್ಟಾರೆ ಈಗ ನಾನು ಬುಧವಾರ ಮುಖ್ಯಮಂತ್ರಿಗಳನ್ನ, ಮಾಜಿ ಮುಖ್ಯಮಂತ್ರಿಗಳನ್ನ, ಪಾರ್ಲಿಮೆಂಟ್ ಸದಸ್ಯರು ಕೂಡ, ಯಾಕೆಂದ್ರೆ ಮಹದಾಯಿ ವಿಚಾರನೂ ಇದೆ, ಇಂಟರ್ಸ್ಟೇಟ್ ಡಿಸ್ಪ್ಯೂಟ್. ಸೊ ನಮ್ಮ ರಾಜ್ಯಕ್ಕೆ ರೈತರಿಗೂ ಒಳ್ಳೇದಾಗಬೇಕು, ರಾಜ್ಯದ ಗೌರವ ಕೂಡ ಉಳಿಬೇಕು. ಇನ್ನ ತಮ್ಗೆ ಗೊತ್ತಿದೆ, ಮಹದಾಯಿ ವಿಚಾರದಲ್ಲೂ ಕೂಡ ಕೆಲವು ಕ್ಲಿಯರೆನ್ಸಸ್ ಎಲ್ಲ ಟೈಮ್ ಬಂದಿದೆ. ಬೇರೆ ಟೈಗರ್ ಫಾರೆಸ್ಟು, ಸ್ಯಾಂಚುರಿ ಅಂತೇಳಿ ಕೆಲವೆಲ್ಲ ಮಧ್ಯ ಅಡಚಣೆಗಳೆಲ್ಲ ಬಂದಿದೆ. ಇವೆಲ್ಲ ಕೂಡ ನಾವು ಗಮನದಲ್ಲಿಟ್ಕೊಂಡು ನಾಡಿದ್ದು ಬುಧವಾರ ಒಂದು ಮೀಟಿಂಗ್ ಮಾಡ್ತೀವಿ. Subscribe Prudent social media channel and press bell icon for latest notifications.